ನವೆಂಬರ್ 25 ಮತ್ತೆ 26ರಂದು ಬೆಂಗಳೂರಿನಲ್ಲಿ ಬೆಂಗಳೂರು ಕಮಲ ನಮ್ಮ ಕಮಲ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಈ ಕಮಲಾ ಉತ್ಸವವನ್ನು ಬೆಂಗಳೂರಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. 23 ತಾರೀಕಿಗೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಎಲ್ಲ ಕೋಣೆಗಳ ಯಜಮಾನರು ಮತ್ತೆ ಕೋಣೆಗಳು ಮಂಗಳೂರಿನಿಂದ ಸುಮಾರು 9 ಗಂಟೆ 8:30 9 ಗಂಟೆಗೆ ಇಲ್ಲಿಂದ ಹೊರಡಲಿಕ್ಕೆ ನಾವು ಎಲ್ಲ ತಯಾರಿಗಳನ್ನು ಈವಾಗಲೇ ಈ ಕಮಿಟಿಯಲ್ಲಿ ಈ ಒಂದು ಕೋಣೆಗಳ ಯಜಮಾನರುಗಳ ಸಭೆಯಲ್ಲಿ ನಿರ್ಧಾರವನ್ನು ತಗೊಂಡಿದೆ. ಸುಮಾರು 100 ರಿಂದ 130 ಜೊತೆ ಆಯ್ದ ಕೋಣೆಗಳು ಈ ಕಂಬಳದಲ್ಲಿ ಭಾಗವಹಿಸಲಿಕ್ಕೆ ಕೋಣೆಗಳ ಯಜಮಾನರುಗಳು ಅವರ ಸಮ್ಮತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಕಮಲಾ ಸಮಿತಿಯ ಅಧ್ಯಕ್ಷರು ಮತ್ತೆ ಕಮಲಾ ಸಮಿತಿಯ ಪದಾಧಿಕಾರಿಗಳು ಮತ್ತೆ ಎಲ್ಲರ ಅಭಿಪ್ರಾಯದ ಪ್ರಕಾರ ಯಾವತ್ತು ಗುರುವಾರ 23 ತಾರೀಕಿಗೆ ಕೋಣೆಗಳು ಇಲ್ಲಿಂದ ಹೊರಡ್ತವೆ, ಅದೊಂದು ಮೆರವಣಿಗೆ ರೂಪದಿಂದ ಇಲ್ಲಿಂದ ಅವರನ್ನು ಬೀಳ್ಕೊಡುಗೆ ಮಾಡುವಂತಹ ಕೆಲಸವನ್ನು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲಾ ಎಲ್ಲ ಬಂಧುಗಳು ಮಾಡ್ತಾರೆ. ಆನಂತರ ಅವರನ್ನು ನಾವು ಹಾಸನದಲ್ಲಿ ಅವರಿಗೆ ಒಂದು ತಂಗುವ ವ್ಯವಸ್ಥೆಯನ್ನು ಮಾಡಿ ಸುಮಾರು ಒಂದು 2 ಗಂಟೆಯ ಅವಕಾಶ ಅವರಿಗೆ ಅಲ್ಲಿ ಕೊಟ್ಟು ಕೋಣೆಗಳಿಗೂ ಕೂಡ ಆಹಾರವನ್ನು ಕೊಡುವಂತಹ ಕೆಲಸ, ಅವರಿಗೆ ಸ್ವಲ್ಪ ರೆಸ್ಟ್ ಕೊಡುವಂತಹ ಕೆಲಸಗಳನ್ನೆಲ್ಲ ಮಾಡಿ ಇಲ್ಲಿಂದ ಹೊರಡುವಾಗಲೇ ಅವರಿಗೆ ಅದರ ಜೊತೆ ಆಂಬ್ಯುಲೆನ್ಸ್ ಏನು ಪಶು ವೈದ್ಯಕೀಯ ಅಧಿಕಾರಿಗಳು ವೈದ್ಯರು ಮತ್ತೆ ಪಶು ಆಂಬ್ಯುಲೆನ್ಸ್ ಅನ್ನು ಕೂಡ ಈಗ ಅದರ ಜೊತೆಯಲ್ಲಿ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಆನಂತರ ಹಾಸನದಲ್ಲಿ ಅಲ್ಲಿ ತುಳು ಸಂಘಟನೆಯವರು ಮತ್ತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಜನರು ಇವಾಗಲೇ ನಮ್ಮಲ್ಲಿ ಅವರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರೆಲ್ಲ ಸೇರಿ ನಮ್ಮ ಗಣ್ಯಾತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಪಕ್ಷದ ಪಕ್ಷಾತೀತವಾಗಿ ನಡೆಯುವಂತದ್ದು ಎಲ್ಲಾ ಪಕ್ಷದ ಪ್ರಮುಖರು ವಿಐಪಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದರಲ್ಲಿ ಸುಮಾರು ನಾವು ಕನಿಷ್ಠ 7 ರಿಂದ 8 ಲಕ್ಷ ಜನ ಈ 2 ದಿವಸದಲ್ಲಿ ಬಂದು ವೀಕ್ಷಣೆ ಮಾಡಿ ಹೋಗುವಂತಹ ಕೆಲಸಗಳು ಆಗ್ಬೋದು ಅಂತ ನಾವು ಅಂದಾಜಿಸಿದ್ದಾರೆ. ಈಗಲೇ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅವರು ಕೂಡ 5 ರಿಂದ 6 ಲಕ್ಷ ಜನ ಬರ್ಬೋದು. ಯಾವ ರೀತಿ ಎಂಟ್ರಿ ಕೊಡಬೇಕು, ಯಾವ ರೀತಿ ಎಕ್ಸಿಟ್ ಕೊಡುವಂತಹ ಕೆಲಸಗಳನ್ನು ಮಾಡಬೇಕು, ಒಂದು ಕಡೆ ಒಳಗೆ ಬರಲಿಕ್ಕೆ ಒಂದು ಕಡೆ ಹೊರಗೆ ಹೋಗ್ಲಿಕ್ಕೆ, ಇನ್ನೊಂದು ಬಳ್ಳಾರಿ ರಸ್ತೆಯಿಂದ ಸುಮಾರು ಹೆಚ್ಚಿನ ವಿವಿಐಪಿಗಳಿಗೆ ಎಂಟ್ರಿಗೆ ಸಪರೇಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ವೇದಿಕೆಯಲ್ಲಿ ಒಂದಷ್ಟು ಜನರಿಗೆ ಅವಕಾಶ ಮಾಡಿಕೊಟ್ರೆ ವಿವಿಐಪಿಗಳು ಬೇರೆ ಯಾರು ಬರ್ತಾರೆ, ಸುಮಾರು 1,500 ರಿಂದ 2,000 ಜನರಿಗೆ ವಿವಿಐಪಿ ಆಗಿ ಕೂತ್ಕೊಳ್ಳಲಿಕ್ಕೆ ವ್ಯವಸ್ಥೆಗಳನ್ನು ವೇದಿಕೆಯ ಎದುರುಗಡೆ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಜೋಡಣೆ ಮಾಡ್ತಾ ಇದ್ದೀವಿ. ಸುಮಾರು 15,000 ಜನರಿಗೆ ಗ್ಯಾಲರಿಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು 100 ರಿಂದ 125 ಸ್ಟಾಲ್ಗಳನ್ನು ಮಾಡುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಆಹಾರ ಪದಾರ್ಥಗಳು ಏನಿದೆ, ಬೇರೆ ಬೇರೆ ವಿಚಾರಗಳು ಅದನ್ನು ಪರಿಚಯ ಮಾಡುವಂತಹ ಕೆಲಸವನ್ನು ಕೂಡ ಅದನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತೇವೆ. ಒಂದು ವೇದಿಕೆ ಕಮಲ ಆದರೆ ಇನ್ನೊಂದು ಕಡೆ ಸಪರೇಟ್ ವೇದಿಕೆಯನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ವಿಚಾರಗಳನ್ನು ಆ ಆ ವೇದಿಕೆಯಲ್ಲಿ ಕೂಡ ಪ್ರದರ್ಶಿಸುವಂತಹ ಕೆಲಸವನ್ನು ಮಾಡುವ ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಈಗಲೇ ಗುರು ಕಿರಣ್ ಮತ್ತೆ ನಮ್ಮ ಅನುಷ್ಕಾ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಕಾಂತಾರ ಫಿಲಿಂನ ರಿಷಬ್ ಶೆಟ್ಟಿ ಬರ್ತಾರೆ. ಕಾಂತಾರ 2ನವರು ಇವಾಗಲೇ ನಮ್ಮಿಂದ ಇಡೀ ಕಂಬಳವನ್ನು ನಮ್ಮ ಮುಖಾಂತರ ಮಾಡಬೇಕು ಅನ್ನೋ ಮನವಿಯನ್ನು ನಮಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಐಶ್ವರ್ಯ ರೈ ಕೂಡ ನಾವು ಅವರನ್ನು ಭೇಟಿ ಮಾಡುವಂತ ಅವರನ್ನು ಕೇಳುವಂತ ಮನವಿ ಮಾಡುವಂತ ವಿಚಾರವನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ರಜನಿಕಾಂತ್ ಕೂಡ ಇದಕ್ಕೆ ಬರುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಂಡು ಈಗಲೇ ಸಂಪರ್ಕವನ್ನು ಬೆಳೆಸಿ ಅವರ ಹತ್ರ ಕೂಡ ಮಾತಾಡುವಂತ ಕೆಲಸವನ್ನು ಪ್ರಯತ್ನದಲ್ಲಿ ಇದ್ದೀವಿ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಈ ವೀರ ಕ್ರೀಡೆ ಇದನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂತ ಪ್ರಯತ್ನಕ್ಕೆ ಇವತ್ತು ಈ ಭಾಗದ ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಎಲ್ಲರೂ ತುಂಬಾ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಾವು ಬರ್ತೇವೆ, ಕಮಲದಲ್ಲಿ ಭಾಗವಹಿಸುವೆ ಅನ್ನೋ ವಿಚಾರವನ್ನು ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲರೂ ಸೇರಿ ಈ ಸಲದ ಕಮಲವನ್ನು ಒಳ್ಳೆಯ ರೀತಿಯ ಬೆಂಗಳೂರು ಕಮಲ ನಮ್ಮ ಕಮಲ ಏನು ನಡೀತಿದೆ, ಇಡೀ ದೇಶದ ಟಿವಿ ಚಾನೆಲ್ಗಳು, ನೀವು ಸ್ಪೋರ್ಟ್ಸ್ ಚಾನೆಲ್ಗಳು ಕೂಡ ನಮ್ಮನ್ನು ಭೇಟಿ ಮಾಡಿ ಅದರ ಸ್ಪಾನ್ಸರ್ಶಿಪ್ ಅನ್ನು ಕೇಳುವಂತಹ ಪ್ರಯತ್ನದಲ್ಲಿದ್ದಾರೆ.
ಒಟ್ಟಿನಲ್ಲಿ ನಾವು ಅದನ್ನು ಯಾವುದನ್ನು ಎಲ್ರಿಗೂ ಕಂಬಳ ವೀಕ್ಷಣೆ ಮಾಡುವಂತಹ ಕೆಲಸಗಳಾಗಬೇಕು, ಎಲ್ಲರೂ ಅದನ್ನು ನೋಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಯಾವ ರೀತಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಕಂಬಳ ನಡೀತಿದೆ ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಈ ಸಲ ಕಂಬಳವನ್ನು ಆಯೋಜನೆ ಮಾಡುವಂತಹ ವಿಚಾರವನ್ನು ಮಾಡಿದ್ದೀವಿ. ಕಂಬಳದ ರೀತಿ ನಿಯಮಗಳು ಏನಿದೆ, ಕಾನೂನಿನ ಚೌಕಟ್ಟಲ್ಲಿ ಯಾವ ರೀತಿ ಕಂಬಳ ನಡೀಬೇಕಾ, ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಅದನ್ನು ಪಾಲನೆ ಮಾಡಿಕೊಂಡು ಒಳ್ಳೆಯ ರೀತಿಯ ಕಂಬಳವನ್ನು 25 ಮತ್ತೆ 26 ನವೆಂಬರ್ ಈ ತಿಂಗಳಲ್ಲಿ ಮಾಡುವ ಆಯೋಜನೆ ಮಾಡಿದ್ರೆ ಕಂಬಳ ಸಮಿತಿ ಅಧ್ಯಕ್ಷರು ಇದ್ದಾರೆ, ಗೌರವಾಧ್ಯಕ್ಷರು ಇದ್ದಾರೆ, ಪದಾಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಕಂಬಳ ಸಮಿತಿ ಮತ್ತೆ ಬ್ಯಾಂಗ್ಳೂರು ಕಂಬಳ ಸಮಿತಿ ಒಳ್ಳೆಯ ಉದ್ದೇಶವಿಟ್ಕೊಂಡು ಬ್ಯಾಂಗ್ಳೂರಿನಲ್ಲಿ ತುಳು ಭವನ ನಿರ್ಮಾಣ ಆಗಬೇಕು, ಬ್ಯಾಂಗ್ಳೂರು ತುಳು ಭವನಕ್ಕೆ ಸರ್ಕಾರದಿಂದ ಆದ್ಯತೆಗಳನ್ನು ಕೊಡಬೇಕು. ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ತುಳು ಬಾಂಧವರು ಏನಿದ್ದಾರೆ ಅವರಿಗೆ ಹೋದಾಗ ಬ್ಯಾಂಗ್ಳೂರಿನಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ನೆಲೆ ಹಾಕುವ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಕಂಬಳವನ್ನು ಆಯೋಜನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಕೋರಿಕೊಂಡು ಕಂಬಳಕ್ಕೆ ನೀವು ಕೂಡ ಇವತ್ತಿನವರೆಗೆ ಕಂಬಳ ಮುಂದೆ ಬರಬೇಕಿದ್ರೆ ಬಹುಶಃ ಅದರಲ್ಲಿ ಅರ್ಧ ಪಾಲು ಮಾಧ್ಯಮದವರೆಗೆ ನಾವು ಕಂಬಳ ಸಮಿತಿಯವರು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ಅದನ್ನು ಕೋರ್ಟಿನಲ್ಲಿ ಮೇಲೆ ತರುವ ಮುಖಾಂತರ ಅದರಲ್ಲಿ ಯಾವುದೇ ಕ್ರುಯಾಲಿಟಿ ನಡೆಯುವುದಿಲ್ಲವನ್ನು ತೋರಿಸಿಕೊಟ್ಟವರು ಮಾಧ್ಯಮಗಳು. ನಿಮಗೂ ಕೂಡ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದರಲ್ಲಿ ಅವರು ಈ ವಾಹನದಲ್ಲಿ ಕೋಣೆಗಳನ್ನು ತಗೊಂಡು ಹೋಗ್ತಾರೆ ಯಜಮಾನರುಗಳು, ಅಲ್ಲಿ ಅವರನ್ನು ಸ್ವಾಗತ ಮಾಡುವಂತಹ ಕೆಲಸವನ್ನು ಆ ತಾಲೂಕಿನಲ್ಲಿ ಮಾಡುವಂತಹ ಜವಾಬ್ದಾರಿಯನ್ನು ಅಲ್ಲಿಯ ಸಂಘಟನೆಗಳು ವಹಿಸಿಕೊಂಡಿದ್ದಾರೆ. ಒಂದು ದಿವಸ ಬ್ಯಾಂಗ್ಳೂರಿನಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಸ್ವಾಗತವನ್ನು ಕೋರುವಂತಹ ಕೆಲಸವನ್ನು ಮಾಡ್ತೇವೆ. ಆ ನಂತರ ಒಂದು ದಿವಸ ಬ್ಯಾಂಗ್ಳೂರಿನಲ್ಲಿ ಅವರಿಗೆ ರೆಸ್ಟ್ ಕೊಡುವಂತಹ ಕೆಲಸ, ಅಲ್ಲಿ ಸುಮಾರು 125 ಕೋಣಗಳ ಯಜಮಾನರುಗಳಿಗೂ ಕೂಡ ಸಪರೇಟ್ ಟೆಂಟಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ, ನೀರಿನ ವ್ಯವಸ್ಥೆಯನ್ನು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ನಂತರ ಕೋಣಗಳ ಯಜಮಾನರುಗಳಿಗೆ ನಿಲ್ಲಲಿಕ್ಕೆ ಸುಮಾರು 125ರಿಂದ 150 ಸಪರೇಟ್ ಕೊಠಡಿಗಳನ್ನು ಕೂಡ ಅಲ್ಲಿ ಹಾಲಿನಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಜೋಡಿಸಿಕೊಂಡಿದೆ. ಕೋಣೆಗಳ ಯಜಮಾನರುಗಳು ಇವತ್ತು ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕುಡಿಯುವ ನೀರು, ಕೋಣಗಳಿಗೆ ಕುಡಿಯುವ ನೀರು ವ್ಯವಸ್ಥಿತವಾಗಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಒಂದು 5ರಿಂದ 6 ಟ್ಯಾಂಕರ್ ನೀರುಗಳನ್ನು ಅಲ್ಲಿ ತಗೊಂಡು ಬರಬೇಕು. ಆ ನೀರನ್ನೇ ಕೊಡಬೇಕು. ಏನಂತ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸಗಳಾದರೆ ಕೂಡ ಕೋಣೆಗಳಿಗೆ ಅಲ್ಲಿ ಓಡಿಸ್ಲಿಕ್ಕೆ ನಮಗೆ ತೊಂದರೆ ಆಗ್ತದೆ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೋಣೆಗಳ ಯಜಮಾನರುಗಳು ಅವರಿಗೆ ಕುಡಿಯುವ ನೀರಿನ ಬಗ್ಗೆ ಕೇಳಲಿಲ್ಲ. ಅವರು ಕೇಳಿರುವಂತದ್ದು ನಮ್ಮ ಕೋಣೆಗಳಿಗೆ ಕುಡಿಯುವ ನೀರನ್ನು ನೀವು 5ರಿಂದ 6 ಟ್ಯಾಂಕರ್ ನೀರಿಲ್ಲಿ ತಗೊಂಡು ಹೋಗ್ಬೇಕು. ನಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದ್ರೂ ಅದರ ನೀರಿನಲ್ಲಿ ವ್ಯತ್ಯಾಸ ಆದ್ರೂ ಕೋಣಗಳಿಗೆ ಮರು ದಿವಸ ಓಡ್ಲಿಕ್ಕೆ ತೊಂದರೆ ಆಗುವ ವಿಚಾರವನ್ನು ತಿಳಿಸಿದ್ದಾರೆ. ನಾವು 5ರಿಂದ 6 ಟ್ಯಾಂಕರ್ ನೀರನ್ನು ಅಲ್ಲಿಗೆ ತಗೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಆ ನಂತರ ಅದಕ್ಕೆ ಬೇಕಾಗುವಂತ ಪಶು ವೈದ್ಯಕ ಅಧಿಕಾರಿಗಳು ಮತ್ತೆ ಆಹಾರಗಳನ್ನು ಕೂಡ ಅವರು ಇಲ್ಲಿಂದೇ ತಗೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಅವರು ಜೋಡಣೆ ಮಾಡ್ತಾರೆ. ಅಲ್ಲೇ ಬೇಯಿಸಿ ಅವರೇ ಆಹಾರ ಕೊಡುವಂತಹ ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಆ ನಂತರ ಬೆಂಗಳೂರಿನಲ್ಲಿ ನಡೆಯುವಂತಹ ಕಂಬಳಕ್ಕೆ ಸುಮಾರು ಎಲ್ಲ ಆರ್ಟಿಸ್ಟ್ಗಳು, ನೀವು ಕಂಬಳ ಅಧ್ಯಕ್ಷರಿಗೆ ಹೇಳಿದ್ದಾರೆ, ಎಲ್ಲಾ ಕೋಣಗಳಿಗೂ ಮೆಡಲ್ ಕೊಡುವಂತಹ ಕೆಲಸ ಅಂದ್ರೆ ಕೊಡುವಂತಹ ಕೆಲಸ ಯಾವ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆಲ್ಲ ಮೆಡಲ್ ಕೊಡುವಂತಹ ಕೆಲಸ ಆಗ್ಬೇಕು. ಇಲ್ಲಿ ಏನು ಬಹುಮಾನ ಕೊಡ್ತದೆ ಅದರಿಂದ 1 ಪಟ್ಟು ಅಂದ್ರೆ 2 ಪವನ್ ಕೊಡುವಂತಹ, ಫಸ್ಟ್ ಬಂದವರಿಗೆ 2 ಪವನ್ ಕೊಡಬೇಕು, ಸೆಕೆಂಡ್ ಬಂದವರಿಗೆ 1 ಪವನ್ ಕೊಡುವಂತಹ ಕೆಲಸ ಆಗ್ಬೇಕು. ಎಲ್ಲ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ಮೆಡಲ್ ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಸರ್ಟಿಫಿಕೇಟ್ ಕೊಡುವಂತದ್ದು, ಅವರಿಗೆ ಮೆಡಲ್ ಕೊಡುವಂತದ್ದು, ಅವರಿಗೆ ಗೌರವ, ಹೆಚ್ಚಿನ ಗೌರವ ಕೊಡುವಂತಹ ಕೆಲಸ ಬೆಂಗಳೂರು ಕನ್ನಡ ಜಿಲ್ಲೆ ಜನರು ಆಸಕ್ತಿಯನ್ನು ತೋರಿಸಿದ್ರೆ ಕಂಬಳ ನಿರಂತರವಾಗಿ ಬ್ಯಾಂಗ್ಳೂರಲ್ಲಿ ಕೂಡ ನಡೀಬಹುದು ಅಂತ ನಮ್ಮ ಆಶೆ. ಅದನ್ನು ಪೋಸ್ಟ್ ಬೋರ್ಡ್ ಮಾಡಿ ಅದಕ್ಕೆ ಸಹಕಾರ ಕೊಡುವಂತ ಮತ್ತೆ ಅದನ್ನು ಮುಂದೆ ಹಾಕಿ ಆ 1 ವಾರದ ಕಂಬಳವನ್ನು ಮುಂದೆ ಹಾಕುವಂತ ಕೆಲಸ ಮಾಡಿದೆ. ಅಂದ್ರೆ ಅವರಿಗೆ ಒಂದು ರೆಸ್ಟ್ ಸಿಗ್ತದೆ. ಇದರಲ್ಲಿ ತುಂಬಾ ಇದೆ. ಈಗ ಯಾವ ಕೋಣೆಗಳ ಯಜಮಾನರು ಕೂಡ ಇದರಲ್ಲಿ ಆದಾಯಕ್ಕಾಗಿ ಕೋಣೆಗಳನ್ನು ಸಾಕ್ತಾ ಇಲ್ಲ, ಆ ಪ್ರೀತಿಯಿಂದ ಮತ್ತೆ ಘನತೆ ಮತ್ತೆ ಗೌರವಕ್ಕಾಗಿ ಇದನ್ನು ಸಾಕ್ತಾ ಇರುವಂತದ್ದು. ಸರ್ಕಾರದಿಂದ ಕೂಡ ನಮ್ಮ ಬೇಡಿಕೆಯನ್ನು ನೀಡ್ತೇವೆ. ಯಾಕಂತ ಹೇಳಿದ್ರೆ ಇದು ಕರಾವಳಿ ಭಾಗದ ಕ್ರೀಡೆ. ನಮಗೂ ಮಂಗಳೂರಿನಲ್ಲಿ ಕೂಡ ಕಂಬಳ ಭವನ ನಿರ್ಮಾಣ ಆಗಬೇಕು, ಪಿಲಿಕುಳದಲ್ಲಿ ಅದಕ್ಕೆ 2 ಎಕರೆ ಜಾಗ ಕೊಡಬೇಕು. ಆ ಮುಖಾಂತರ ಇಲ್ಲಿ ಕೂಡ ಕಲೆಯನ್ನು ಉಳಿಸುವಂತ ಪ್ರಯತ್ನದಲ್ಲಿ ಇಲ್ಲಿ ಕಂಬಳ ಭವನ ನಿರ್ಮಾಣ ಆಗಬೇಕು ಅನ್ನೋ ನಮ್ಮ ಬೇಡಿಕೆ ಇದೆ. ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಇದೊಂದು ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಡುವಂತ ಕೆಲಸ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಟ್ರೈನಲ್ಲಿ ರೋರೋ ಫೆಸಿಲಿಟಿ ಇದೆ, ಆದ್ರೂ ನಮ್ಮ ಬೆಂಗಳೂರಿಗೆ ರೋರೋ ಫೆಸಿಲಿಟಿ ಇಲ್ಲ.
ಬಾಂಬೆ ಈ ಕಡೆ ಇದೆ. ಆದ್ರೂ ಲಾರಿಯಲ್ಲಿ ಟ್ರೈನ್ ಅಲ್ಲಿ ಹೋದ್ರೆ ಕೂಡ ಲಾರಿಯನ್ನೇ ಅದರಲ್ಲಿ ನಿಲ್ಲಿಸುವಂತ ಕೆಲಸಗಳು ಆಗ್ಬೇಕು. ಕೋಣೆಗಳಿಗೆ ಒಂದು 3 ಗಂಟೆ 4 ಗಂಟೆ ಟ್ರಾವೆಲ್ ಮಾಡಿದ ನಂತರ ಅದಕ್ಕೆ ಮತ್ತೆ ಒಂದು 2 ಗಂಟೆ ರೆಸ್ಟ್ ಕೊಟ್ಟಾಗೆ ಆಗ್ತದೆ. ಆಸನದಲ್ಲಿ ನಿಂತರೆ ಅದಕ್ಕೆ ಆಹಾರ ಕೊಡುವಂಥದ್ದು, ರೆಸ್ಟ್ ಕೊಡುವಂಥದ್ದನ್ನು ಕೆಲಸ ಮಾಡಿದ್ರೆ ನಮಗೆ ಯಜಮಾನರು ಕೂಡ ಎಲ್ಲ ಲಾರಿಯೇ ಸೂಕ್ತ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಾಂತಂದ್ರೆ ಇದರಲ್ಲಿ 12 ಗಂಟೆ ಟ್ರಾವೆಲ್ ಮಾಡ್ಬೇಕಾಗ್ತದೆ ನೀವು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ, ಮತ್ತೆ ಲಾರಿಯಲ್ಲೇ ನಿಂತ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನಾವು ಈಗ ಡಿಸೈಡ್ ಮಾಡಿದ್ದೀವಿ, ಲಾರಿಯಲ್ಲಿ ದೊಡ್ಡ ಲಾರಿಯಲ್ಲಿ ಜೊತೆಯಲ್ಲಿ ಹೋಗುವಂತ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಅಲ್ಲ, ಕರೆ ಇದ್ರ ತರನೇ 145 ಮೀಟರ್ ಇರ್ತದೆ, ಸೇಮ್ ಎಲ್ಲ ರೀತಿ ಇರ್ತದೆ. ಇಲ್ಲಿಂದ ವಿಶಿಷ್ಟವಾಗಿ ಒಳ್ಳೆ ರೀತಿಯಲ್ಲೇ ಇರ್ತದೆ. ಆನಂತರ ಗ್ಯಾಲರಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಜನರಿಗೆ ನೋಡುವಂತ ವ್ಯವಸ್ಥೆಗಳು ಸ್ವಲ್ಪ ಬ್ಯಾಂಗ್ಳೂರಿನಲ್ಲಿ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡುವಂತ ಟಾಯ್ಲೆಟ್ಗಳಾಗಲಿ ವಾಶ್ರೂಮ್ಗಳಾಗಲಿ ಎಲ್ಲ ಜೋಡಣೆಯನ್ನು ಮಾಡ್ಕೊಂಡಿದ್ವಿ. ಅಲ್ಲಿ ವ್ಯವಸ್ಥೆಗಳಿಗೆ ನಾವು ಹಾಲ್ಗಳು ಈ ಜಾಗವನ್ನು ಅನುಮತಿ ಪಡೆಯುವುದೇ ನಮ್ಮ ದೊಡ್ಡ ಕೆಲಸ ಇತ್ತು, ಅದನ್ನು ಮಾಡ್ಕೊಂಡಿದ್ದೀವಿ. ಆನಂತರ ಪಕ್ಕದ ಎಂಟ್ರಿ ಮತ್ತೆ ಎಕ್ಸಿಟ್ಗೆ 2 ಹಾಲ್ಗಳು ನಮಗೆ ಬೇಕಾಗ್ತದೆ, ಅಲ್ಲಿಗೆ ಎಂಟ್ರಿ ಹಾಕುವಂಥದ್ದು, ಅದನ್ನು ಪಡ್ಕೊಳ್ಳುವಂಥದ್ದು. ಸುಮಾರು 6,000 ಕಾರುಗಳಿಗೆ ನಿಲ್ಲಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಕೂಡ ನಾವು ಈಗಲೇ ಮಾತಾಡಿಕೊಂಡು ರೆಡಿ ಮಾಡಿದ್ದೀವಿ. ವಿವಿಐಪಿಗಳಿಗೆ ಸಾಧಾರಣ 1,000 ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಸಪರೇಟ್ ಎಂಟ್ರಿ ಕೊಟ್ಟು ಯಾರು ವಿವಿಐಪಿಗಳಿದ್ದಾರೆ ಅವರಿಗೆ ಪಾರ್ಕಿಂಗ್ಗೆ ಸಪರೇಟ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಗ್ರೌಂಡಿನ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಮಾತಾಡಿ ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ಈ ಕಂಬಳದ ಒಂದು ಗೌರವಾಧ್ಯಕ್ಷರು ಆಗಿರ್ತಾರೆ. ಹಾಗೆ ಅವರದೆಲ್ಲ ಅನುಮತಿಗಳನ್ನು ಪಡ್ಕೊಂಡು ಬೇಸ್ ಲೆವೆಲ್ ವರ್ಕ್ ಏನಿದೆ ಅದನ್ನು ಮಾಡುವಂತ ಕೆಲಸ ಆಗಿದೆ. ಕಂಬಳ ಸಮಿತಿಯನ್ನು ಮಾಡುವಂತ ಕೆಲಸ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇಲ್ಲಿಯ ಸಮಿತಿಯವರು ಪ್ರಮುಖರು ಕೋಣಗಳ ಯಜಮಾನರುಗಳನ್ನು ಸೇರಿಸಿಕೊಂಡು ಅಲ್ಲಿಯ ಸಮಿತಿಯನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತೇವೆ. ಕಂಬಳದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಈಗ ಅವರ ಅಭಿಪ್ರಾಯ ಪ್ರಕಾರ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸಗಳನ್ನು ಕೂಡ ಅದರಲ್ಲಿ ಬೆಂಗಳೂರಿನಲ್ಲಿ ಮಾಡ್ತೇವೆ. ಅವರು ಪಶು ಇಲಾಖೆಯಿಂದಲೇ ಈಗಲೇ ನಾವು ಮನವಿಯನ್ನು ಕೊಡುವಂತದ್ದು ಫುಲ್ಲು ಡೈರೆಕ್ಷನ್ ಪಶು ಇಲಾಖೆ ಪಶು ವೈದ್ಯಕೀಯ ಇಲಾಖೆಯಿಂದ ಆಗಿದೆ. ಬ್ಯಾಂಗ್ಳೂರಿನಲ್ಲಿ ಬೇಕಾಗುವಂತದ್ದು ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಆಂಬ್ಯುಲೆನ್ಸ್ ಪಶು ಆಂಬ್ಯುಲೆನ್ಸ್ ಇದೆ. ಇಲ್ಲಿಂದ ಅಲ್ಲಿವರೆಗೆ ಹಾಸನದಲ್ಲಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಿಂದ ಹಾಸನದವರೆಗೆ ಇಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಪಶು ವೈದ್ಯರು ಕೂಡ 2-3 ಜನ ಈ ಆಂಬ್ಯುಲೆನ್ಸ್ ಅಲ್ಲಿ ನಮ್ಮಲ್ಲಿ ಜೊತೆಯಲ್ಲಿ ಬರುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲ, ಆನ್ಲೈನ್ ಅಲ್ಲಿ ಪಾಸ್ ವ್ಯವಸ್ಥೆ ಬರುವಂತೆ ಇಲ್ಲ. ಯಾಕಂತಂದ್ರೆ ಅದೆಲ್ಲ ಅದರಲ್ಲಿ ಬಂದ್ರೆ ನಾವು ಸಾರ್ವಜನಿಕರಿಗೆ ಬೇರೆಯವರಿಗೆ ಎಲ್ಲ ತೋರಿಸ್ಲಿಕ್ಕೆ ಕಂಬಳ ಅಂತ ಹೇಳಿದ್ರೆ ಎಲ್ಲರೂ ನೋಡುವಂತಿಲ್ಲ. ಆನ್ಲೈನ್ ಅಲ್ಲಿ ಪಾಸ್ ಮಾಡಿದ್ರೆ ದುಡ್ಡು ಕೊಟ್ಟು ಬಂದಾಗೆ ಆಗ್ತದೆ. ಯಾಕಂದ್ರೆ ಎಲ್ಲಿ ಜನ ಬರುವುದಿಲ್ಲ ಅಲ್ಲಿ ನಾವು ಆನ್ಲೈನ್ ಪಾಸ್ ಮಾಡಬಹುದು. ಇಲ್ಲಿ ಇವಾಗಲೇ ತುಂಬಾ ಜನರು ಆಸಕ್ತಿ ತೋರೋದ್ರಿಂದ ಸಾಮಾನ್ಯ ವ್ಯಕ್ತಿ ಕೂಡ ಈ ಕಂಬಳವನ್ನು ನೋಡುವಂತ ವಿಚಾರ ಆಗ್ಬೇಕು ಅಂತ ಪಾಸ್ ವ್ಯವಸ್ಥೆ ಮಾಡಿ ಒಂದಷ್ಟು ಬೇರೆ ಬೇರೆ ಅಧಿಕಾರಿಗಳು ಕೂಡ ತಮ್ಮ ಹೆಸರಲ್ಲಿ ಒಂದೊಂದು ಕೋಣವನ್ನು ಓಡಿಸಬೇಕು ಅನ್ನೋ ವಿಚಾರವನ್ನು ಮಂಡಿಸಿದ್ದಾರೆ. ಆದ್ರೆ ಯಾವ ಯಜಮಾನರು ಕೂಡ ಇವತ್ತಿನವರೆಗೆ ನನ್ನ ಕೋಣಗಳನ್ನು ಬೇರೆಯವರ ಹೆಸರಲ್ಲಿ ಓಡಲಿಕ್ಕೆ ಅನುಮತಿ ಕೊಟ್ಟವರು ಇವತ್ತಿನವರೆಗೆ ಯಾರಿಲ್ಲ. ಓಡಿಸ್ಲಿಕ್ಕೆ ಆಸಕ್ತಿ ಇದ್ದವರು ತುಂಬಾ ಇದ್ದಾರೆ. ಯಾಕಂದ್ರೆ ಇದು ಅವರ ಘನತೆ ಗೌರವದ ಬಗ್ಗೆ ಇರುವುದರಿಂದ ಅವರಿಗೆ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರ ಹೆಸರನ್ನು ಹೋಗ್ಬೇಕು ಅನ್ನೋ ವಿಚಾರ ಇದೆ. ಯಾರು ಕೂಡ ಅಂತ ವಿಚಾರಗಳಿದ್ರೆ ತುಂಬಾ ಜನ ನನ್ನ ಹತ್ರ ಬೇಡಿಕೆ ಇದೆ. ಈಗಲೇ ಒಂದು 10-12 ಮಂತ್ರಿಗಳು ನಮ್ಮ ಯುಟಿ ಕಾದರವರು ಈಗಲೇ ಹೇಳಿದ್ದಾರೆ, ನನ್ನ ಹೆಸರಲ್ಲಿ ಒಂದು ಕೋಣಗಳನ್ನು ಓಡಿಸಬೇಕು, ಯಾರಾದ್ರೂ ಇದ್ರೆ ಹೇಳಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆನಂತರ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್, ನನ್ನ ಹೆಸರಲ್ಲಿ ಕೂಡ ನನಗೆ ಒಂದು ರೈಗಡೆ ಕೋಣಗಳು ಬೇಕು. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರೆ ನನ್ನ ಹೆಸರಲ್ಲಿ ಕೋಣಗಳಿದ್ರೆ ನನಗೆ ಒಂದು ಜೊತೆ ಕೋಣಗಳನ್ನು ಕೊಡಿ. ಈ ತರ ತುಂಬಾ ಬೇಡಿಕೆಗಳಿದೆ. ಯಾರಾದ್ರೂ ಆಸಕ್ತಿ ಇದ್ರೆ ಖಂಡಿತ ಅವರ ಹೆಸರಲ್ಲಿ ಓಡಿಸುವಂತ ವ್ಯವಸ್ಥೆ ಈವರೆಗೆ ಯಾವುದೇ ಬೇಡಿಕೆಗಳನ್ನು ನಾವು ಕೊಟ್ಟಿಲ್ಲ. ಕೊಟ್ಟಿದ್ದು ಹೋಗುವಾಗ ಚರ್ಚೆ ಮಾಡುವಾಗ ಮುಖ್ಯಮಂತ್ರಿಗಳಿಗೆ ಇಲ್ಲಿಗೆ ಯಾವ ರೀತಿಯ ಖರ್ಚು ವೆಚ್ಚಗಳನ್ನು ನೋಡಿ ಸ್ವಲ್ಪ ವೆಚ್ಚಗಳನ್ನು ಭರಿಸುವಂತ ಮನವಿಯನ್ನು ನಾವು ಮಾಡ್ತೀವಿ. ನೋಡಿ, ಈ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಇದನ್ನು ಈಗ ಕಾಂತಾರ ಮೂವಿ ಬಂದ ನಂತರ ಇದಕ್ಕೆ ಕಂಬಳಕ್ಕೆ ಇನ್ನಷ್ಟು ಒಂದು ಮೆರುಗು ಬರುವಂತ. ಕಂಬಳ ಅಂತ ಹೇಳಿದ್ರೆ ಮೊದಲು ನಮ್ಮ ತುಳುನಾಡಿನಲ್ಲಿ ಮಾತ್ರ ಇತ್ತು. ಈಗ ಎಲ್ಲಿ ನೀವು ಪ್ರಸ್ತಾವನೆ ಮಾಡಿದ್ರು ಕಾಂತಾರ ನೋಡಿ ಆ ಕಂಬಳ ಅದನ್ನು ನೋಡಬೇಕು, ಕೂತಕೋಣ ಅದನ್ನು ನೋಡಬೇಕು ಅನ್ನೋ ವಿಚಾರವನ್ನು ಎಲ್ಲರೂ ಹೇಳುವಂತದ್ದಾಗಿದೆ. ಒಟ್ಟು ತುಳುನಾಡಿನ ಈ ಸಂಸ್ಕೃತಿ ಇದೆ, ಕ್ರೀಡೆ ಇದೆ, ಇದನ್ನು ಇಡೀ ದೇಶಕ್ಕೆ ಪರಿಚಯ ಮಾಡುವಂತಹ ಕೆಲಸಗಳು. ಈ ಜಲ್ಲಿಕಟ್ಟನ್ನು ಬರೀ ತಮಿಳುನಾಡಲ್ಲಿ ಎಲ್ಲಿ ನೋಡಿದ್ರು ಗೊತ್ತಿದೆ. ಜಲ್ಲಿಕಟ್ಟು ಇಡೀ ದೇಶದಲ್ಲಿ ಎಷ್ಟು ಪಾಪ್ಯುಲಾರಿಟಿ ಇದೆ ಅಷ್ಟು ಕಂಬಳಕ್ಕೆ ಈ ದೇಶದಲ್ಲಿ ಇಲ್ಲ. ಇವತ್ತು ನಾವು ಅದನ್ನು ಬ್ಯಾಂಗ್ಳೂರಿನಲ್ಲಿ ತೋರಿಸುವ ಮುಖಾಂತರ ಇಡೀ ದೇಶಕ್ಕೆ ಪರಿಚಯ ಮಾಡುವಂತಹ ಕೆಲಸ.
ಇನ್ನೊಂದು ತುಳುನಾಡಿನ ಜನರಿಗೆ ಒಂದು ಆದ್ಯತೆ ಕೊಡಬೇಕು, ಒಂದು ತುಳು ಭವನ ನಿರ್ಮಾಣ ಆಗಬೇಕು. ಅದಕ್ಕೆ ಒಂದು ಎಕರೆ ಜಾಗ ನಮಗೆ ಬ್ಯಾಂಗ್ಳೂರಲ್ಲಿ ಬೇಕು. ಇದನ್ನು ಜೋಡಿಸುವ ಮುಖಾಂತರ ತುಳಿನ ಒಂದು ಆಚಾರ ವಿಚಾರಗಳನ್ನು ತುಳು ಭವನಕ್ಕೆ ಒಂದು ಪೂರಕವಾಗಿ ಇದನ್ನು ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ. ಕಂಬಳ ಕೂಟದಲ್ಲಿ ಅದೇ ನಾನು ಹೇಳಿದಾಗೆ 120ರಿಂದ 150 ಸ್ಟಾಲ್ಗಳನ್ನು, ಫುಡ್ ಸ್ಟಾಲ್ಗಳು, ಎಲ್ಲಾ ಫುಡ್ ಸ್ಟಾಲ್ಗಳು, ಕೆಲವು ದಕ್ಷಿಣ ಕನ್ನಡದ ಪಾಳೆತಟ್ಟೆ, ಆನಂತರ ಬೇರೆ ಬೇರೆ ಕಮರ್ಷಿಯಲ್ ಕ್ರಾಪ್ಸ್ ಏನಿದೆ, ಅಡಿಕೆದ್ದು ಇರ್ಬೋದು, ಬೇರೆದ್ದು ಇರ್ಬೋದು, ಇದನ್ನು ಕೂಡ ಎಕ್ಸಿಬಿಷನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ನೀವು ಹಪ್ಪಳ, ಹಲಸಿನಕಾಯಿ ಹಪ್ಪಳ, ಚಿಪ್ಸ್ ಮಾಡುವಂಥದ್ದು, ಇಂಥ ಗುಡಿ ಕೈಗಾರಿಕೆಗಳು ಇಂಥದ್ದು ತುಂಬಾ ಜನ ಈಗ ನಮ್ಮ ಉಪ್ಪಿನಕಾಯಿ ಮಾಡುವಂಥದ್ದು, ಪತ್ರೊಡೆ, ನೀರು ದೋಸೆ, ಗೋಧಿ ರೊಟ್ಟಿ, ಇದನ್ನೆಲ್ಲ ಜನರಿಗೆ ಕೊಡುವಂತಹ ಕೆಲಸವನ್ನು ಇವತ್ತು ಈ ಸಲ ಮಾಡ್ತೇವೆ. ಮತ್ತೆ ನೀರನ್ನು ಈಗಲೇ ಟೆಸ್ಟ್ ಮಾಡಿ ಆಗಿದೆ. ನೀರಿದು ಟೆಸ್ಟ್ ರಿಪೋರ್ಟ್ ನಮಗೆ ಬಂದಿದೆ. ಸಾಯಿಲ್ ಅಲ್ಲಿ ಏನು ಲೂಸ್ ಸಾಯಿಲ್ ಏನಿಲ್ಲ, ಉಳ್ಳಗಡ್ಡಿ ಸಾಯಿಲ್ ಇರುವಂತದ್ದು. ಕೆಳಗಡೆ ಸ್ಯಾಂಡ್ ಹಾಕುವಂತ ಕೆಲಸಗಳು ಆಗ್ಬೇಕು. ನಮ್ಮ ಕರೆ ಮಾಡುವ ಎಕ್ಸ್ಪರ್ಟ್ಗಳು ಅಲ್ಲಿ ಅವರು ಮಾಡೋದಲ್ಲ, ಇಲ್ಲಿ ಅವರು 10-15 ಜನರ ತಂಡ ನಾಡಿದ್ದು 2-3 ತಾರೀಕಿಗೆ ಇಲ್ಲಿಂದ ಬರ್ತಾರೆ. 15 ದಿವಸ ಅಲ್ಲಿ ಇದ್ದು ಆ ಪೂರ್ತಿ ಕರ ನಿರ್ಮಾಣ ಮಾಡಿ ಅದರಲ್ಲಿ ಈಗ ನಮ್ಮ ರಮಗಳ ಸಮಿತಿಯವರು ಹೇಳಿದ ಹಾಗೆ ಅದರಲ್ಲಿ ಟ್ರಯಲ್ ಓಡಿಸಿ ಇವರಿಗೆ ಸಮಾಧಾನಪೂರ್ವಕವಾದ ಕಮಲ ಕರೆಯನ್ನು ನಾವು ನಿರ್ಮಾಣ ಮಾಡ್ತೀವಿ. ಅದರಲ್ಲಿ ಕೆಲವಷ್ಟು ಒಂದು ಜನರ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನಾವು ಸೇರಿಸಿಕೊಂಡಿದ್ದೀವಿ. ಅವರು ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ತರ ಈಗ 2020 ಮ್ಯಾಚ್ ಆಗ್ತದೆ, ಅದೇ ರೀತಿ ಸ್ವಲ್ಪ ನೀವು ಅದನ್ನು ಬೇರೆ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಕರೆಗೆಲ್ಲ ಮೆರುಗು ಕೊಡಬೇಕು. ಆ ಕಡೆ ಒಂದೇ ರೀತಿಯ ಒಂದು ವಿಶೇಷ ರೀತಿಯಲ್ಲಿ ಅದು ಮಾಡುವಂತ ಆಲೋಚನೆಯಲ್ಲಿ ಸ್ವಲ್ಪ ಅದನ್ನು ಬದಲಾವಣೆ ಕೊಟ್ಟು ಮಾಡುವಂತ ರೀತಿ ಅಪ್ಗ್ರೇಡ್ ಮಾಡಿ ಮಾಡಬಹುದು ರೀತಿಯಲ್ಲಿ ಇದೆ. ಕಮಲಕ್ಕೆ ಒಂದು ವಾರದ ಮುಂದೆ ಒಂದು 3-4 ದಿವಸ ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.